ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಬಿಸಿ ರೋಡ್ ಬಸ್ ಸ್ಟ್ಯಾಂಡ್ ಕೈತಲು ಗುರುವಾರ ಬಯ್ಯಗ್ ಲಾವಣ್ಯ ಪನ್ಪುನ ಜವಂದಿನ ಕೆರ್ನ ಆರೋಪಿ ಚೇತನ್ ಲಾವಣ್ಯನ ದೂರದ ಸಂಬಂಧದಾಯ ಆದುಲ್ಲೆ ಆಯನು ಕುಡ್ಲಡ ಪಥದನಂದು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಪಂತೆರು. ಬಂಟ್ವಾಳ ತಾಲೂಕು ಬಿಸಿ ರೋಡ್ದ ಸರ್ಕಾರಿ ಬಸ್ ಸ್ಟ್ಯಾಂಡ್ ಕೈತಲು ಗುರುವಾರ ಬಯ್ಯಗ ಕಕ್ಕೆ ಪದವದ ಲಾವಣ್ಯ ಪನ್ಪುನ ಜವಂದಿನ ಕೇರ್ನ ಆರೋಪಿ ಚೇತನ್ ಬಗೆಟ್ಟು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಮಾಧ್ಯಮಗೂ ಪಾತಿರ್ದು ಆರೋಪಿ ಚೇತನ್ ಲಾವಣ್ಯನ ದೂರದ ಸಂಬಂಧದ ಎಂದು ಪಂತೆರು. ಆರೋಪಿ ಒರಿಯೇ ತಲ್ವಾರ್ ಪತ್ತೊಂದು ಬತ್ತದು ಜವಂದಿನ ಕಿರ್ದಿತ್ತೆ ಆಯನು ಕುಡ್ಲಾಡು ಬಂಧನ ಮಲ್ತದಂಡು. ಆಯೆ ಎಲಿಪಾಶನದಿತ್ತು ನಾವು ಗೊತ್ತಾದಿದ್ದು ಆಯನು ಆಸ್ಪತ್ರೆಗೂ ಸೇರ್ಸಾದಂಡು. ಹೆಚ್ಚಿನ ತನಿಖೆ ಮಲ್ಪುನೊಂದು ಎಸ್ಪಿ ಅರುಣ್ ಪಂತೆರು. ನಿನ್ನೆ ದಿವಸ ಸಂಜೆ ವೇಳೆಯಲ್ಲಿ ಬಂಟ್ವಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಮರ್ಡರ್ ಆಗಿದೆ. ಅದರಲ್ಲಿ ಲಾವಣ್ಯ ಎಂದು ಒಂದು 21 ವರ್ಷದ ಹುಡುಗಿಯನ್ನು ಯಾರೋ ಒಬ್ಬ ವ್ಯಕ್ತಿ ಮರ್ಡರ್ ಮಾಡಿದ್ದಾನೆ ಎಂದು ಒಂದು ದೂರು ಬಂದಿದೆ. ಅದರ ನಿಟ್ಟಿನಲ್ಲಿ ಬಂಟ್ವಾಲ್ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 95/26 ಅಂಡರ್ ಸೆಕ್ಷನ್ 78, 126 ಮತ್ತು 103 BNS ಪ್ರಕಾರ ಕೇಸ್ ದಾಖಲು ಮಾಡಿ ಕೊಲ್ಲಲಾಗಿದೆ. ಅದು ಎನ್ಕ್ವೈರಿ ಸಂದರ್ಭದಲ್ಲಿ ಅವಳನ್ನು ಮರ್ಡರ್ ಮಾಡಿರೋದು ಅವಳ ದೂರದ ರಿಲೇಟಿವ್ ಆಗಿದ್ದ ಚೇತನಂದ ಒಬ್ಬನು ಆ ಹುಡುಗಿಯನ್ನು ಏಕಪಕ್ಷವಾಗಿ ಲವ್ ಮಾಡ್ತಾ ಇದ್ದ. ಅವನೇ ಮರ್ಡರ್ ಮಾಡಿದ್ದಾನೆ, ತಲ್ವಾರನ್ನು ತಗೊಂಡು ಬಂದು ಎಂದು ಗೊತ್ತಾಗಿದೆ. ತದನಂತರ ಆರೋಪಿ ಪತ್ತೆ ಹಚ್ಚಲಿಕ್ಕೆ ವಿಶೇಷ ತಂಡಗಳನ್ನು ನೇಮಿಸಲಾಗಿದೆ. ಇವತ್ತಿನ ಬೆಳಗ್ಗೆ ಆರೋಪಿಯನ್ನು ಮ್ಯಾಂಗ್ಳೂರ್ನಲ್ಲಿ ಅವನನ್ನು ಸೆಕ್ಯೂರ್ ಮಾಡಿಕೊಳ್ಳಲಾಗಿದೆ. ತದನಂತರ ಅವನು ವಿಚಾರಣೆ ಮಾಡುವಾಗ ಅವನು ಇಲಿ ಪಾಶನ ತಗೊಂಡಿದ್ದಾಗ ಹೇಳಿರ್ತಾನೆ. ಈ ನಿಟ್ಟಿನಲ್ಲಿ ಅವನನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಅಡ್ಮಿಟ್ ಮಾಡಲಾಗಿದೆ. ನಂತರ ಅವನನ್ನು ಅರೆಸ್ಟ್ ಪ್ರೊಸೀಜರ್ ಕಂಪ್ಲೀಟ್ ಮಾಡಿ ಈಗ ಲೀಗಲ್ ಮುಂದೆ ಕಾನೂನು ಕ್ರಮ ತಗೊಳ್ಳಲಾಗುವುದು. 2025-26 ಬಂದರು 50 ದಶಲಕ್ಷ ಟನ್ ಸರಕು ವ್ಯವಹಾರ ಮಲ್ತದಿತ್ತದು ಒಂದೊಂಜಿ ಚರಿತ್ರೆಡು ದಾಖಲೆ ಆದುಂಡು ನವ ಮಂಗಳೂರು ಬಂದರು ಪ್ರಾಧಿಕಾರದ ಗುರ್ಕಾರ್ಯರು ಸುಶೀಲ್ ಕುಮಾರ್ ಸಿಂಗ್ ಪಂತೆರು. ವರ್ಷದ ಪ್ರಶಸ್ತಿ ಕೊರ್ಪುನ ಲೇಸರು ಗುರ್ಕಾರ್ಯ ವಹಿಸಿದ ಅರ್ಪಾತೆರಿಯರು. ನವಮಂಗಳೂರು ಬಂದರು ಪ್ರಾಧಿಕಾರ 2025-26 ಸರಕು ವ್ಯವಹಾರಡು ದಾಖಲೆ ಮಲ್ತದಿತ್ತದ ದೇಕ ಕಾರಣ ಆಯ್ನ ಬಂದರುಗಳ ಸುನಕ್ಲಿಗ ಪ್ರಶಸ್ತಿ ಕೊರ್ಪುನ ಲೇಸು ಪಣಂಬೂರ್ದ ಬಂದರು ಸಭಾಂಗಣಡು ನಡೆತಂಡು. ಬಂದರ್ದ ವರ್ಷದ ಪ್ರಶಸ್ತಿ ಕೊರ್ಪುನ ಈ ಲೇಸುಡು ಸರಕು ಕಡಪೂಡ್ನ ಬೊಕ್ಕ ತರ್ಪಾವುಡವನಕುಲು C&F ಏಜೆಂಟಿರು ಸ್ಟೀವ್ ಡೋರುಲು ಸೇರಿನಂಚ ಬಂದರುಗಳ ಸುನಬೊಕ್ಕ ಪಾಲ್ದಿತ್ತುನ್ನ ಮಾತಿರ್ಲ ಕಾರ್ಯಕ್ರಮ ಟಿತ್ತೇರು. ಬಂದರು ಪ್ರಾಧಿಕಾರದ ಗುರ್ಕಾರ್ಯರು ಸುಶೀಲ್ ಕುಮಾರ್ ಸಿಂಗ್ ಬೊಕ್ಕ ಗುರ್ಕಾರ್ದಿ ಎಸ್ ಶಾಂತಿ ದಾಖಲೆ ಸಾಧನೆಗೆ ಸಹಾಯನ ಬಂದರುಗಳ ಸುನಕ್ಲೆಗ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತೇರು. ಸುಶೀಲ್ ಕುಮಾರ್ ಸಿಂಗ್ ಪಾತಿರ್ದು ಕರಿನ ವರ್ಷ 2025-26 ಬಂದರು 50 ದಶಲಕ್ಷ ಟನ್ ಸರಕು ವ್ಯವಹಾರ ಮಲ್ತದು ಒಂದೊಂಜಿ ಚರಿತ್ರೆಗೆ ಸಂದಿನ ದಾಖಲೆ ಆದುಂಡು. ಈ ಸಾಧನೆ ಮಲ್ಪುನವಳು ಬಂದರುಗಳ ಸುನಕ್ಲಿನ ಸಾಕಾರ ಭಾರಿ ಮಹತ್ವದ ಅಂಚಾದ ಒಂದೊಂಜಿ ಸಂಭ್ರಮ ಆಚರಣೆದ ಲೇಸ ಆದುಂಡು. ಭಾರತದ 16 ಮಾಮಲ್ಲ ಬಂದರ್ಲೆಡು ನವ ಮಂಗಳೂರು ಬಂದರಡು 4ನೇ ಸ್ಥಾನಡು ಉಂಡು. ನನ್ನದ ವರ್ಷಗೂ ಸಚಿವಾಲಯ 53 ದಶಲಕ್ಷ ಟನ್ ಸರಕು ವ್ಯವಹಾರದ ಉದ್ದೇಶ ಕೊರ್ದಿದ್ದು ಬಂದರುಗಳ ಸುನಕಲಿನ ಸಾಕಾರ ಒಂದುವೇ ರೀತಿ ದುಂಬರಿಂಡ ಸರಕು ವ್ಯವಹಾರ 58 ದಶಲಕ್ಷ ಟನ್ ಹಿಡಿದು 60 ದಶಲಕ್ಷ ಟನ್ಗೂ ಏರ್ನ ಅಂದಾಜು ಉಂಡು. ಬಂದರುಗಳ ಸುನಕಲು ತಿಕ್ಕುನ ಮಾತಾ ಮೂಲ ಸೌಕರ್ಯಲಿನ ಹೆಚ್ಚಿನ ಪ್ರಯೋಜನದೆತ್ತೊಂದು ನನಲಾತ ಸಾಧನೆ ಮಲ್ಪರೆ ಸಾಕಾರ ಕೊರುಡು ಪಂಡೇರು. ಒತ್ತು ಗುರ್ಕಾರ್ದಿ ಎಸ್ ಶಾಂತಿ ಪಾತಿರ್ದು ಬಂದರುಗಳ ಸುನಕಲು ನನಲ ಹೆಚ್ಚ ಸರಕು ವ್ಯವಹಾರವು ಸಾಕಾರ ಕೊರಡು ಈ ದಿಟ್ಟಿಡು ಬಂದರುಗಳ ಸುನಕ್ಲಿನ ಮಾತಾ ವಿಭಾಗಲಿಡು ಪ್ರಶಸ್ತಿನ ಕೊರ್ಪುಣಂದು ಪಂಡೇರು. ಬಂದರದ ಮುಖ್ಯ ವಿಜಿಲೆನ್ಸ್ ಅಧಿಕಾರಿ ಪದ್ಮನಾಭ್ ಆಚಾರ್ ಕೆ, ಟ್ರಾಫಿಕ್ ಮ್ಯಾನೇಜರ್ ಕೆ ರಾಜೇಂದ್ರ ಕುಮಾರ್ ಕಾರ್ಯಕ್ರಮ ಟಿತ್ತೇರು.
is uniform and consistent to the extent possible, so that this what you call multiple movement of ship from one berth to other because of the draft constraints is avoided, and we are able to utilize it further, unlock the capacity that already exists in the port. So everything is very well, working very well here. We have a lot of potential to improve it further, and we should now target and look at the global benchmarks, get our port listed there in the global ranking list of the documents that are being issued at the World Bank level, so that we get more of the optics, and that will automatically create a goodwill for this port. Maybe more and more liners will then start thinking of coming to this port, and we need to discuss with all the liners and try to improve our connectivity index, liner shipping connectivity index. That is one parameter that needs to be improved. It was important to us. That is why we thought every category of person should be included. Similarly, we have thought why that award is so heavy. We also wanted to get more cargo where NME is not able to handle the cargo. That much cargo we ordered from you, so we gave you heavy. You also give back us the cargo for handle. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಧರ್ಮಸ್ಥಳದ ಮಾತಾ ಪ್ರಾದೇಶಿಕ ನಿರ್ದೇಶಕರು ಬೊಕ್ಕ ಯೋಜನಾಧಿಕಾರಿಲಿನ ಪ್ರೇರಣಾ ಕಾರ್ಯಾಗಾರ 3 ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನೋಡು ನಡೆತೊಂದಿತ್ತದು ಗುರುವಾರ ಉದಿಪನಾಂಡ್. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಧರ್ಮಸ್ಥಳದ ಮಾತಾ ಪ್ರಾದೇಶಿಕ ನಿರ್ದೇಶಕರು ಬೊಕ್ಕ ಯೋಜನಾಧಿಕಾರಿಲಿನ ಪ್ರೇರಣಾ ಕಾರ್ಯಾಗಾರ 3 ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನೋಡು ನಡೆತೊಂದಿತ್ತದು ಗುರುವಾರ ಉದಿಪನಗು ಅಟ್ಟಣೆ ಆದಿತ್ತಂಡು. ರಾಜ್ಯಸಭಾ ಸದಸ್ಯರು ಬೊಕ್ಕ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆರು ತುಡರು ಬುಲ್ಪು ಪೊತ್ತಾದ ಪ್ರೇರಣಾ ಕಾರ್ಯಾಗಾರ ಉದಿಪನ ಮಲ್ತಿರು. ಗ್ರಾಮಾಭಿವೃದ್ಧಿ ಯೋಜನೆದ ಸೇವಾ ಸುಧಾರಣೆಲಿನ ಬೂಕುನು ಡಾಕ್ಟರ್ ಹೇಮಾವತಿ ಹೆಗಡೆ ಬಿಡುಗಡೆ ಮಲ್ತಿರು. ಸಾಕ್ಷ್ಯಚಿತ್ರಳ ಈ ಪೊರ್ತುಡು ಬಿಡುಗಡೆ ಆಂಡ್ ಸಂಸ್ಥೆಯ ಮುಖ್ಯ ಕಾರ್ಯತುವನ್ನಾಧಿಕಾರಿ ಅನಿಲ್ ಕುಮಾರ್ ಸುರುತ ಪಾತ್ರ ಪಂಡದು ಸಂಸ್ಥೆಲಿನ ಉದ್ದೇಶಗಳನ್ನು ತಿಳಿಪಾಯಿರು. ಉದರ್ಪೋಯಿ ಉದ್ಯಮಿ ಹೆನ್ರಿ ಹರ್ವಿನ್ ಎಜುಕೇಷನ್ ಕೋ ಫೌಂಡರ್ ಆ್ಯಂಡ್ ಸಿಒ ಬೊಕ್ಕ ಸ್ವಿಟ್ಜರ್ಲ್ಯಾಂಡ್ ಡನ್ಸ್ಟರ್ ಸ್ಕೂಲ್ ಆಫ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ದ ಪ್ರತಿನಿಧಿ ಅವಿನಾಶ್ ಗುಪ್ತಾ ಮಲ್ಲಭಿನ್ನರಾದಿತ್ತರು. ಅವಿನಾಶ್ ಗುಪ್ತಾ ಪಾತಿರ್ದು ಧರ್ಮಸ್ಥಳದ ಸೇವಾ ಕಾರ್ಯಲಿಗೂ ಮೆಚ್ಚುಗೆ ತೆರಿಪಾದು ಡಾಕ್ಟರ್ ವೀರೇಂದ್ರ ಹೆಗಡೆ ಬೊಕ್ಕ ಡಾಕ್ಟರ್ ಹೇಮಾವತಿ ವಿ ಹೆಗಡೆರು ದೇಶಗೂ ಸ್ವಾರ್ಥದಂತೆ ಸೇವೆ ಸಂದಾವದುಲೆರಿಂದ ಪಂಡಿರು. ಡಾಕ್ಟರ್ ವೀರೇಂದ್ರ ಹೆಗಡೆರು ಪಾತಿರ್ದು ಹೇಮಾವತಿ ಹೆಗಡೆರಿಗೂ ಮರ್ಯಾದೆ ಡಾಕ್ಟರ್ ಪದವಿ ಕೊರ್ರ ಬಗೆಟು ಮೆಚ್ಚುಗೆ ತೆರಿಪಾದು ಕಾರ್ಯಕರ್ತರಿಗೂ ಉಮೇದು ಕೊರ್ದು ಬುಳಿಚಲ್ ದಂಚಿ ನಮ್ಮ ಮಾತ ಸಾಗಗಾಂದು ಲೆಪ್ಪು ಕೊರಿಯರು. ಮರ್ಯಾದೆ ಡಾಕ್ಟರೇಟ್ ಪದವಿ ಬಗೆಟು ಸೊಲ್ಮೆ ಸಂದಾದು ಡಾಕ್ಟರ್ ಹೇಮಾವತಿ ಹೆಗಡೆ ಪಾತಿರ್ದು ಗ್ರಾಮಾಭಿವೃದ್ಧಿ ಸಂಸ್ಥೆಗೆ ಪ್ರಾಯ ಆಪುಜಿ ಅಡ ಸಮರ್ಥವಾದ ದುಂಬು ನಡಪಾವನ ಜವಾಬ್ದಾರಿ ಮಾತಿರ್ನಲ ಮಿತ್ತುಂಡು. ನಮ್ಮ ಒಂಜಿ ಸಂಸ್ಥೆಯನ್ನು ದುಂಬು ನಡಪಾವುಡುಂದಾಂಡ ಮಲ್ಲ ಸಾಮರ್ಥ್ಯದ ಕೂಟೋನೆ ಬೋರ್ಡ್ ಆತನೆಂದು ಪಂಡಿರು. ಸಂಸ್ಥೆದ ಟ್ರಸ್ಟ್ ಲಾಯ್ನ ಹರಿಕೃಷ್ಣ ಸ್ವಾಮಿ, ಸಂಪತ್ ಸಾಮ್ರಾಜ್ಯ, ಉದಯ್ ಕುಮಾರ್, ಸಂಸ್ಥೆದ ಮುಖ್ಯ ಪಣವಕಾಸ ಅಧಿಕಾರಿ ಶಾಂತಾರಾಮ್ ಕಾರ್ಯಕ್ರಮ ಟಿತ್ತರು. Dunster Business School, Switzerland, an internationally accredited private higher education institution with its registrar office in Zug and its campus in Etoy, led by our president, Mr. Philip Thavenot. It's a moment of immense pride and gratitude for both the institutions to be part of this event, honoring respected Matushri V. Dr. Hemavati V. Hegadeji, to honor an individual but to celebrate life that has transformed the lives of countless others. Universities exist to create knowledge, yet from time to time we encounter extraordinary individuals who remind us that the highest form of knowledge is that which changes human lives. Dr. Hemavati V. Hegadeji is one such individual. ಹೇಮಾವತಿ ಹೆಗಡೆ ಅವ್ರನ್ನ ಅಭಿನಂದಿಸಬೇಕು. ಯಾಕಂದರೆ ಅವರು ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಈಗ ಅವ್ರನ್ನ ನಾವೇ ಡಾಕ್ಟರ್ ಅಂತ ಕರೆಯೋದಿಲ್ಲ, ಬೇರೆಲ್ಲರೂ ಅವ್ರನ್ನ ಡಾಕ್ಟ್ರ್ ಅಂತ ಕರೀತಾರೆ, ನಾವು ಡಾಕ್ಟ್ರ್ ಅಂತ ಕರೆಯೋದಿಲ್ಲ. ಇನ್ನು ಮೇಲೆ ನಾವೆಲ್ಲ ಡಾಕ್ಟ್ರ್ ಅಂತ ಕರಿಬೇಕು ಅವ್ರನ್ನ. ಭಾಳ ಒಳ್ಳೆಯ ರೀತಿಯಲ್ಲಿ ಶ್ರೀ ಅವಿನಾಶ್ ಗುಪ್ತಾ ಅವರು ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಒಳ್ಳೆಯ ಕಾರ್ಯಕ್ರಮ ಇದು. ನಾನು ಅದನ್ನು ಪ್ರಾರಂಭ ಮಾಡಿ ಈಗಾಗಲೇ 43 ವರ್ಷ ಆಯಿತು. ಯಾಕೆ ಸರಳತೆ ಇದ್ದರೆ ಮಾತ್ರ ಕೆಲಸ ಆಗುತ್ತೆ.
ನಾವು ಸರಳತೆಯನ್ನು ಬಿಟ್ಟು ನಾವು ಶೋಕ ಮಾಡಿದರೆ ಎಲ್ಲ ನಮ್ಮ ಎಫಿಷಿಯನ್ಸಿ ಕಮ್ಮಿ ಆಗುತ್ತೆ ಅವರ ಅಭಿಪ್ರಾಯ. ಹಾಗಾಗಿ ಇವತ್ತು ಇದು ವಿಶ್ವವಿದ್ಯಾಲಯದ ಸ್ವಿಟ್ಜರ್ಲೆಂಡ್ ಬಂದರೆ ಭಾಳ ದೊಡ್ಡ ವಿಷಯ, ಸಣ್ಣ ವಿಷಯ ಅಲ್ಲ. ಅವರು ಅಲ್ಲಿಂದ ಗುರುತಿಸಿ ನಮ್ಮನ್ನು ಕೊಟ್ಟಿದ್ದಾರೆ. ಅವರು ಸಾಮಾನ್ಯವಾಗಿ ಇದನ್ನು ಬಿಕ್ರಿಗಿಟ್ಟಿಲ್ಲ, ಮಾರಾಟಕ್ಕೆ ಇಟ್ಟಿಲ್ಲ. ಇದನ್ನು ಆಯ್ಕೆ ಮಾಡಿ ಅವರು ನಮ್ಮ ಎಲ್ಲ ಪ್ರೊಫೈಲ್ ನೋಡಿ ಆಯ್ಕೆ ಮಾಡಿ ಕೊಡ್ತಾರೆ. ಹಾಗಾಗಿ ಅವರನ್ನು ಅಭಿನಂದಿಸಿ. ಸಂಸ್ಥಾಪಕರಿಗೆ ಪ್ರಾಯ ಆಗುತ್ತೆ, ಆದರೆ ಸಂಸ್ಥೆಗೆ ಪ್ರಾಯ ಆಗೋದಿಲ್ಲ. ಒಂದು ಸಣ್ಣ ಬೀಜ, ಸಣ್ಣ ಚಿಂತನೆಯಿಂದ ಆರಂಭ ಆಗಿದ್ದು ಎದುರು ಇರುವ ಸೈಕಲ್ ನೋಡಿದರೆ ಗೊತ್ತಾಗುತ್ತೆ ಆಗ ಸಂಸ್ಥೆ ಎಷ್ಟು ಸಣ್ಣದಿತ್ತು ಅಂತ. ಪಾತ್ರಗಳು ನೋಡಿದರೆ ಗೊತ್ತಾಗುತ್ತೆ ಸಂಸ್ಥೆ ಎಷ್ಟು ಸಣ್ಣದಿತ್ತು ಅಂತ. ಇವತ್ತು ಈ ಕಾರುಗಳ ಸಾಲು ನೋಡಿದರೆ ಎಷ್ಟು ದೊಡ್ಡದಾಗಿದೆ ಅಂತ ಹೇಳುವಂಥದ್ದು ಗೊತ್ತಾಗುತ್ತೆ. ಆದರೆ ಆ ಬೆಳವಣಿಗೆಯ ಹಿಂದೆ ದೃಢವಾಗಿ ನಿಂತವರು ನಮ್ಮ ಕಾರ್ಯಕರ್ತರು. ಅವರು ಈ ಯೋಜನೆಯ ಬೆನ್ನೆಲುಬಾಗಿ ಬೇರುಗಳಾಗಿ ಈ ಮರವನ್ನು ಇಷ್ಟು ದೊಡ್ಡದಾಗಿ ಬೆಳೀಲಿಕ್ಕೆ ಸಹಾಯ ಮಾಡಿದ್ದಾರೆ. ಒಂದೇ ಮರ ಒಂದೇ ಅಲ್ಲ, ಅನೇಕ ಗೆಲ್ಲುಗಳು ಇಲ್ಲಿ ನಾವು ಕಾಣ್ತೇವೆ. ಅದನ್ನೆಲ್ಲ ಗೆಲ್ಲುಗಳಾಗಿ ಅನೇಕ ಯೋಜನೆಗಳು ಇದರೊಟ್ಟಿಗೆ ಸೇರಿಕೊಂಡಿದೆ. ಇದು ಸಹ ಬಹಳ ಸಂತೋಷವನ್ನು ಕೊಡುವಂಥದ್ದು. ಕುಡ್ಲದ ಬಂಗ್ರಾ ಕೂಳೂರು ತ್ರಿಷಾ ಕಾಲೇಜ್ ಕೈತಲು ಕೊಟ್ಟಾರಡು ನೀಂದು ನಗೆದು ಅಭಿಸ್ಮರಣ್ ಆಕ್ವೆಟಿಕ್ ಸೆಂಟರ್ ಬೊಕ್ಕ ಬಾಲು ಪುದರ್ದ ಕಟ್ವಣ ಕಟ್ಟದಿದ್ದು ಬಿನ್ನೆರ್ನ ಒಟ್ಟು ಸೇರಿಕೆಡು ಲೋಕಾರ್ಪಣೆ ಆಂಡ್. ಕುಡ್ಲದ ಬಂಗ್ರಾ ಕೂಳೂರು ತ್ರಿಷಾ ಕಾಲೇಜ್ ಕೈತಲು ಕೊಟ್ಟಾರಡು ಕಟ್ಟದಿನ ನೀಂದು ನಗೆದು ಅಭಿಸ್ಮರಣ್ ಆಕ್ವೆಟಿಕ್ ಸೆಂಟರ್ ಲೋಕಾರ್ಪಣೆದ ಲೇಸು ಬುಧವಾರ ಬಯ್ಯಾಗ ಅಟ್ಟಣೆ ಮಲ್ತದಿತ್ತೇರು. ಉದಿಪನಗು ಬತ್ತಿನ ಬಿನ್ನೆರೆನ ಅಭಿಸ್ಮರಣ್ ಆಕ್ವೆಟಿಕ್ ಸೆಂಟರ್ದ ಯಜಮಾನಿರಾಯಿನ ಶಶಿಕುಮಾರ್ ಬೆಂಗ್ರೆ, ಸಬಿತಾ ಶಶಿಕುಮಾರ್ ಬೊಕ್ಕ ಶಿಲ್ಪಾ ಸಂಕೇತ್ ಎತ್ಕೊಂಡೆರು. ಶಾಸಕರಾಯಿನ ಡಾಕ್ಟರ್ ವೈ ಭಾರತ್ ಶೆಟ್ಟಿ, ಡಿ ವೇದವ್ಯಾಸ್ ಕಾಮತ್ ಬೊಕ್ಕ ಹರಿಯಾಣದ ಒಲಿಂಪಿಕ್ಸ್ ನೀಂದಿನ ಗೊಬ್ಬುದ ಸಾಧಕಿ ಶಿವಾನಿ ಕಟಾರಿಯಾ ಮಲ್ಲ ಬಿನ್ನೆರಾದ ಪಾಲ್ದೆತೊಂದು ಅಭಿಸ್ಮರಣ್ ಆಕ್ವೆಟಿಕ್ ಸೆಂಟರ್ ನೀಂದುನ ಕೇದು ಬೊಕ್ಕ ಬಾಲು ಪುದರ್ದ ಕಟ್ವಣ ಲೋಕಾರ್ಪಣೆ ಮಲ್ತೆರು. ಶಿವಾನಿ ಕಠಾರಿಯಾ ನೀಂದುನ ಗೊಬ್ಬುಗೂ ಚಾಲನೆ ಕೊರಿಯರು. ಲೋಕಾರ್ಪಣೆದ ಸಭಾಲೇಸುಡು ಮನೋಜ್ ಮಾತ್ರೆಲ್ಲ ಎತ್ಕೊಂಡೆರು. ಶಶಿಕುಮಾರ್ ಬೆಂಗ್ರೆ ಬೊಕ್ಕ ಬಿನ್ನೆರು ತುಡರು ಬೊಲ್ಪ ಪೊತ್ತಾದು ಸಭಾಲೇಸು ಉದೀಪನ ಮಲ್ತೆರು. ಶಶಿಕುಮಾರ್ ಬೆಂಗ್ರೆ ಶ್ರುತ ಪಾತ್ರ ಪಂಡದು ಕಟ್ವಣದ ಪುದರು ಬಾಲು ಎನ್ನ ಅಜ್ಜರ್ನ ಪುದರ್ ಲೇಡಿ ಹಿಲ್ ಮೋತಿಮಹಲ್ ಸ್ವಿಮ್ಮಿಂಗ್ ಪೂಲುಡು ಟ್ರೈನಿಂಗ್ ಕೊಡ್ದು ಸಂಕೇತ್ ಬೊಕ್ಕ ಶಿಲ್ಪನ ಸಾಧನೆಡು ಈತ್ ಮಿತ್ತ ಬೈದ. ಕೋಚ್ ನಕ್ಲಿನ ಸಹಾಯ ಸಹಕಾರ ಇಂಚ ಪ್ರತಿಯೊಂಜಿಲ ನೆನೆತೋನ್ವೆ. ವಿದ್ಯೆ ವರಿಯಗು ಸೀಮಿತಾತ್ ಅವು ಲೋಕಾರ್ಪಣೆ ಆವುಡು. 1,000 ಲಕ್ಷ ಜನ ಮುಟ್ಟ ಅವು ಉಪಕಾರ ಆವುಡು ಪಂಪ್ನವು ಉದ್ದೇಶ. ಇಂದಿಟ್ಟು ದಿಂಜ ಜನ ಕಲ್ತದು ರಾಜ್ಯ ದೇಶ ಅಂತಾರಾಷ್ಟ್ರ ಬಟ್ಟುಡು ಕೀರ್ತಿ ಕನವಡೆಂದು ಪಂಡೆರು. ಸ್ನಾತಕೋತ್ತರ ಪದವಿ ಕಾಲೇಜ್ ಪ್ರೌಢಶಾಲೆ ಇಂಚ ಪ್ರತಿಯೊಂಜೇತ ಬರೋ ಕಲ್ಪನಾ ಸಾಧಕರಿಗೂ ಪಣವು ಕೊರ್ದು ಮರ್ಯಾದಿ ಸಂದಾಯ್ತ ಮಲ್ತೆರು. ಶಿವಾನಿ ಕಠಾರಿಯಾ ಅಂತಾರಾಷ್ಟ್ರೀಯ ಮಟ್ಟದ ಕಬಡ್ಡಿ ಗೊಬ್ಬುಡು ಪುದರ್ ಪಡೆತಿನ ಧನಲಕ್ಷ್ಮಿ ಪೂಜಾರಿಯರಿಗೂ ಗಡ್ದದ ತಮ್ಮನದ ಮರ್ಯಾದೆ ಮಲ್ತೆರು. ಬೆಂಗರದ ಮೂವೇರು ಸಾಧಕರಾಯಿನ ಮಾಧವ ಕಾರ್ವಿ, ಆನಂದ ಆಮೀನ್, ಬಾಬು ಪ್ರಭಾಕರ್, ಕಟ್ವಣದ ಮಾತಾ ವ್ಯವಸ್ಥೆ ಮಲ್ತಿನ ರಾಜೇಶ್ ಮಕ್ಳಿಗೂ ತಮ್ಮನದ ಮರ್ಯಾದೆ ಸಂದಾಯ್ತ ಮಲ್ತೆರು. ಶಾಸಕರು ಡಿ ವೇದವ್ಯಾಸ್ ಕಾಮತ್ ಪಾತಿರ್ದು ದುಂಬುದ ಜಿಲ್ಲೆ ರಾಜ್ಯ ದೇಶ ಮಟ್ಟದ ಗೊಬ್ಬುಲೆಗೆ ಪೋಯರೆ ಈ ರೀತಿದ ಸೌಕರ್ಯ ಇಜ್ಜಾಂಡು. ಪ್ರಧಾನಿ ಕಲ್ಪನೆದ ಸ್ಮಾರ್ಟ್ ಸಿಟಿ ಯೋಜನೆಡ ಎಮ್ಮೆಕೆರೆ ನೀಂದುನಕೆದು ಮಲ್ತದ. ಸರ್ಕಾರದ್ದು ನನೊಂಜಿ ಮಲ್ಪನ ಉದ್ದೇಶ ಉಂಡು. ಪ್ರಾಮಾಣಿಕತೆಗೆ ನನೊಂಜಿ ಪುದರು ಮೊಗವೀರೆರು ಅಂಚಿನ ಸಮಾಜದ ಕೊಡುಗೆ ಒಂದು ಪಂಡೆರು. ಶಾಸಕರು ಡಾಕ್ಟರ್ ವೈ ಭಾರತ್ ಶೆಟ್ಟಿ ಪಾತಿರ್ದು ಒಂದು ಎನ್ನ ಉತ್ತರ ಕ್ಷೇತ್ರಗೂ ಹೆಚ್ಚು ಉಪಯೋಗ ಅಂಡ ದಕ್ಷಿಣದ ಕುಲ್ಲ ಬರ್ಪೆರು ಜಿಮ್ಮು ಫಿಸಿಯೋಥೆರಪಿ ಮಾತ ನೆಟ್ ಮಲ್ಪ ಪಂತೆರು. ಅಂತಾರಾಷ್ಟ್ರೀಯ ಮಟ್ಟದ ಗೊಬ್ಬುಲೆಡು ಪಾಲ್ದೊತ್ತನರೆ ಒಂದು ಮಾತ ಅಗತ್ಯ ಅಂದು ಪಂಡೆರು. ಶಿವಾನಿ ಕಠಾರಿಯಾ ಪಾತಿರ್ದು ಮಿತ ಮಟ್ಟದ ಗೊಬ್ಬುಲೆಡು ಪಾಲ್ದೊತ್ತನ್ನ ಜೋಕ್ಲಿನಕ್ಕನ ನಿಜ ಮಲ್ಪನಂಚಿನ ವ್ಯವಸ್ಥೆ ಮಲ್ತಿದರು ಮೆಚ್ಚುಗೆ ತೆರಿಪಾದು ಸೊಲ್ಮೆ ಸಂದಾವೆ ಎಂದು ಪಂಡಿರು. ಮಹಾಜನ ಸಭಾ ಬೆಂಗ್ರೆದ ಗುರುಕಾರ್ಯರು ಸಂಜಯ ಸುವರ್ಣ, ಕುಡ್ಲಾ ಮಹಾನಗರ ಪಾಲಿಕೆದ ದುಂಬುದ ಸದಸ್ಯರಾಯಿನ ಸುಮಂಗಲ, ಕಿರಣ್ ಕುಮಾರ್ ಕೋಡಿಕಲ್ ಬೊಕ್ಕ ಅನಿಲ್ ಕುಮಾರ್ ಬಿನ್ನೆರಾದಿದ್ದರು. ಸಬಿತಾ ಶಶಿಕುಮಾರ್ ಸಂಕೇತ್, ಶಿಲ್ಪಾ ಶಶಿಕುಮಾರ್ ಬೊಕ್ಕ ಸಬಿತಾ ಮೊಕ್ಲಿನ ಕುಟುಂಬದ ಕುಲು ಲೇಸಿಡು ಪಾಲ್ದಿತ್ತೊಂಡಿರು. ಸಾಹಿಲ್ ರೈ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಎಂಗಲ್ನ ಜೋಕುಲ್ಲ ಕಣೆ ಇನ್ನಿತರ ಜೋಕುಲ್ಲ ಆ ನೆಲೆಕ್ಕೆ ಬರೋಡು ಪನ್ಪಿನ ದೃಷ್ಟಿಕೋನೋಡು ಈ ಒಂಜಿ ಸ್ವಿಮ್ಮಿಂಗ್ ಪೂಲ್ ಎಂಗಳು ಕಟ್ಟದಿಲ್ಲ. ಜ್ಞಾನ ಪನ್ಪಿನ ವಿದ್ಯೆ ಪನ್ಪಿನ ಹಾಗೆ ಉರಿಯಾಗಿ ಸೀಮಿತವಾಯಿನ ಹತ್ತವು ಅವು ಲೋಕಾರ್ಪಣೆ ಆಂಡು ಬಂದಾಂಡ ಮಾತ್ರ ಅವು ಬಾರಿ ಪೊರ್ಲಿಗೆ
ಕಾಸು ಕೊರ್ನು ಬಂದಂಡ ಇನ್ನಿತ್ತಿನ ಎಲ್ಲೇ ಖರ್ಚಾಪುಂಡು. ಜ್ಞಾನ ಕೊರ್ನು ಬಂದಂಡ ಅವು 10 100 ಸಾವಿರದ್ದು ಲಕ್ಷ ಕೋಟಿ ಜನಕ್ಕೆ ಅವು ಉಪಕಾರ ಆಪುನ ಅನ್ಪಿನ ಹೆಚ್ಚಿಗೆ ಆಪಿನ ತಂದೆ ಕಮ್ಮಿ ಆಪುಜಿ. ಅದಕ್ಕೋಸ್ಕರ ಈ ಒಂಜಿ ಅಕಲು ಕಲ್ತಿದ್ದ ವಿದ್ಯೆನು ಎಂಕಲು ಸಮರ್ಪಕ ಭಾವನೆಡು ಈ ಒಂಜಿ ಪೂಲನ್ನು ಕಟ್ಟದು ನನ್ನ ದುಮ್ಮಗು ಸ್ವಿಮ್ಮಿಂಗ್ ಪೂಲ್ಡು ಬೋಡಿತ್ತಿನಾತ್ ಜೋಕುಲು ಕಲ್ತದ್ದು ಎತ್ತರಕ್ಕೆ ಪೋಡು ಸಂಕೇತ ಬಕ್ಕ ಇರ್ನ ಶಿಲ್ಪ ಜೋಕುಲು ಎಂಚ ರಾಷ್ಟ್ರೀಯ ಮಟ್ಟದ ಮಿನ್ಕೇರ ಅವೇ ರೀತಿಯ ಈ ಸ್ವಿಮ್ಮಿಂಗ್ ಪೂಲ್ ಏರ್ಪುರ ಬರ್ಪೇರು ವಾವಾ ಜೋಕುಲು ಬರ್ತದೆ ಪ್ರಾಕ್ಟೀಸ್ ಮಲ್ಪೇರು ನಿರಂತರವಾಯಿನಂಚಿನ ಪ್ರಾಕ್ಟೀಸ್ ಆವಾಡು ಅಗ್ಲಿಗೆ ನಿರಂತರವಾದ ಒಲಿಂಪಿಕ್ ಮಟ್ಟದ ನಮ್ಮ ಕಟಾರಿಯಾ ಮೇಡಮ್ ಪೋಯ್ಲಕಾನೆ ಒಲಿಂಪಿಕ್ ಲೆವೆಲ್ಡ್ ಪೋವಾಡು ಭಾರತನ ಪ್ರತಿನಿಧಾವಡು ಐತ ಒಟ್ಟಿಗೆ ಅಗ್ಲಿಗೆ ವಿಶೇಷವಾದ ನಮ್ಮ ಪೂರ್ಣ ರೀತಿಯ ಸಹಕಾರ ಅಂಚಿನ ಜೋಕ್ಲಿಗೆ ವಾವಾ ರೀತಿಯ ಡಿಸ್ಕೌಂಟ್ ವಾವಾ ರೀತಿಯ ವ್ಯವಸ್ಥೆಯನ್ನು ಕೊಡ್ದು ಅಗ್ಲಿಗೆ ಅವಕಾಶ ಮಲ್ಪರಾಪುಂಡು ಅವೇನು ಮಲ್ಪುಗ ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರೇ ಮೊಗವೀರ ಬಂಧುಳು. ಸುಸಜ್ಜಿತವಾದ ಒಂದು ಎಲ್ಲ ವ್ಯವಸ್ಥೆ ಇರುವಂಥ ಮತ್ತು ನಮ್ಮ ಇಲ್ಲಿನ ಮಕ್ಕಳು ಮುಂದೆ ಒಲಿಂಪಿಕ್ಸ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪಾಲ್ಗೊಳ್ಬೇಕಾದ್ರೆ ಸರಿಯಾದ ಟ್ರೈನಿಂಗಿನ ಅಗತ್ಯ ಮತ್ತು ಈ ಟರ್ಫ್ನಲ್ಲಿ ಮಾಡುವಂಥದ್ದು ಸ್ಪೋರ್ಟ್ಸು ಆ್ಯಕ್ಟಿವಿಟೀಸ್ ಇದಕ್ಕೆಲ್ಲ ಸಹ ದೊಡ್ಡ ರೀತಿಯಿಂದ ಡಿಮಾಂಡ್ ಇದೆ. ಶಿವಾನಿ ಇರ್ಬೋದು, ಧನಲಕ್ಷ್ಮಿ ಇರ್ಬೋದು, ಇವ್ರನ್ನೆಲ್ಲ ನೋಡಿದಾಗ ಯಾವ ರೀತಿಯ ಒಂದು ಅವರಿಗೆ ಕಮಿಟ್ಮೆಂಟ್ ಇರ್ತದೆ. ಒಂದು ಆಟದ ಬಗ್ಗೆ ಅಷ್ಟು ಕಮಿಟ್ಮೆಂಟ್ ಇದ್ರೆ ಮಾತ್ರ ಆ ರೀತಿಯಾಗಿ ಬೆಳೀಲಿಕ್ಕೆ ಸಾಧ್ಯ. I feel this is not just a swimming pool, but it is a place of opportunity for young swimmers to discover their potential and all age group to improve their health. So I can say, because I've lived that life where I encourage my parents to be active as well, being an athlete. So I feel for an athlete, the life, there can be a lot of ups and downs, and what sports teaches us that never to give up attitude. And I hope Abhisaran Aquatic Center become a place for children where dreams begin, friendships are formed, and champions are created. ಡ್ರಗ್ಸ್ ಸಾಗಾವನ ಬೊಕ್ಕ ಮಾರುಣಿಗೆ ಸಂಬಂಧಪಟ್ಟದು ಈ ವರ್ಷ ಇಡೆಮುಟ ಒಟ್ಟು 84 ಕೇಸ್ ಪಾಡ್ದಿದ್ದು 145 ಜನಕ್ಲೇನು ಪತ್ತದನಂದು ಕುಡ್ಲದ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಪಂತೇರು. ಕುಡ್ಲಡ್ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ನ ಒಟ್ಟಿಗೂ ಅಮಲು ಸೊತ್ತು ವಿರೋಧಿ ಅಭಿಯಾನಕ್ಕೂ ಚಾಲನೆ ಕೊಡ್ದು 6 ಸುದ್ದಿಗೂಟದ ಪಾತಿರಿಯರು. ರಾಜ್ಯ ಸರ್ಕಾರ ಡ್ರಗ್ಸ್ಗೂ ಎದುರಾದ ಝೀರೋ ಸಹಿಷ್ಣುತೆ ನೀತಿನ ಘೋಷಣೆ ಮಲ್ತದಿದ್ದದು ಆಯ್ತಂಚ ಆಪರೇಷನ್ ರೈಸ್ ಪೊಕ್ಕ ಬೇಡ ಬ್ರೋ ಪನ್ಪನ ಪುದರ್ಡು ರಾಜ್ಯದೋರ್ಮಿಡ ಅಮಲು ಸೊತ್ತು ವಿರೋಧಿ ಅಭಿಯಾನ ಶುರು ಮಲ್ತದಿದ್ದದು. ದಕ್ಷಿಣ ಕನ್ನಡ ಜಿಲ್ಲೆಡ್ಲ ಈ ಅಭಿಯಾನಕ್ಕೂ ಚಾಲನೆ ಕೊಡ್ತುಂಡು. ಕುಡ್ಲದ ಪೊಲೀಸ್ ಕಮಿಷನರೇಟ್ ಆಫೀಸ್ ಗುರುವಾರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಬೊಕ್ಕ ಜಿಲ್ಲಾ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಈ ರಡ್ಡ ಅಭಿಯಾನಲಿನ ಪೋಸ್ಟರ್ ಬಿಡುಗಡೆ ಮಲ್ತೇರು. ಈ ಪೊರ್ತುಡು ಸುದ್ದಿ ಕುಟ್ಟುಡು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಪಾತಿರ್ದು ಡ್ರಗ್ಸ್ ಸಾಗವನ ಬೊಕ್ಕ ಮಾರುಣಿಗೆ ಸಂಬಂಧಪಟ್ಟದು ಈ ವರ್ಷ ಇಡಮುಟ್ಟ ಒಟ್ಟು 84 ಕೇಸ್ ಪಾಡ್ದಿದ್ದದು 145 ಜನಕ್ಲೇನು ಪತ್ತದುಂಡು. ಡ್ರಗ್ಸ್ ತೊನ್ನೆಕ್ ಸಂಬಂಧಪಟ್ಟದು 6 ಕೇಸ್ ಪಾಡ್ದುಂಡು. ಬಂಧನಾಯಿನ ಪೆಡ್ಲರ್ ಲೀಡ್ 100 ಜನ ನನಲ ನ್ಯಾಯಾಂಗ ಬಂಧನಡೆ ಉಳ್ಳೇರೆಂದು ಪಂಡೇರು. ಬರೋ ಕಲ್ಪನಾಕ್ಲಿನ ಸಮುದಾಯಡು ಡ್ರಗ್ಸ್ ಅಭ್ಯಾಸ ಕಮ್ಮಿ ಮಲ್ಪನ ದಿಟ್ಟಿಡು ಕೈಕದೆ ತೊನ್ನ ಅಭಿಯಾನದಲ್ಲಿಟ್ಟು ಇಡಮುಟ ಸುಮಾರು 2,500 ಜನ ಬರೋ ಕಲ್ಪನಾಕ್ಲಿನ ಪರೀಕ್ಷೆ ಮಲ್ತದುಂಡು. ಈ ಪೊರ್ತುಡು 58 ಜನಕ್ಕೂ ಪಾಸಿಟಿವ್ ಬೈದುಂಡು. ಅಕ್ಲಿಗೆ ಕೌನ್ಸಿಲಿಂಗ್ ನಡಪಾದ ಅಗತ್ಯ ಒಪ್ಪನಕ್ಲಿಗೆ ಪಿರೋ ಉಂತನ ವ್ಯವಸ್ಥೆ ಒದಗೈರ ಕ್ರಮ ದೆತ್ತೊಂದುಂಡು. ಕಾಲೇಜ್ ಲೀಡರ್ ಡ್ರಗ್ಸ್ ವಿರೋಧಿ ಸಮಿತಿಲೇನ ಕಟ್ಟದುಂಡು. ಒಂದುವೇ ರೀತಿ 5 ತಿಂಗಳು ಅಭಿಯಾನ ದುಂಬರಿಂದ ಅಭಿಯಾನ ಗೆಲ್ಮೆ ಪಡೆಪುನ ಅಂದಾಜು ಉಂಡು ಪೊಲೀಸ್ ಕಮಿಷನರ್ ಪಂಡೇರು. ಡ್ರಗ್ಸ್ ದಂಧೆ ಬಗೆಟ್ QR ಕೋಡ್ ಗಳಸದು ದೂರ ಕೊರ್ಲೆ ಎಂದು ಭಿನ್ನಾಯ್ತೊನ್ನ ಸುಧೀರ್ ಕುಮಾರ್ ರೆಡ್ಡಿ ಬಂಧನಾಯಿನ ನೈಜೀರಿಯಾದ ವ್ಯಕ್ತಿ ಇತ್ತೆಲ ನ್ಯಾಯಾಂಗ ಬಂಧನಡುಲ್ಲೆ ಎಂದು ಪಂಡೇರು. ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಸುತ್ತುಡ್ಲ ಡ್ರಗ್ಸ್ಗೆ ಎದುರಾದ ಅಭಿಯಾನ ದುಂಬರಿದುಂಡು. ಪಾಕ ಜನಕ್ಲೇನು ಸ್ವಾಧೀನಗುದೆ ತೊಂದುಂಡು. ಡ್ರಗ್ಸ್ ಪರೀಕ್ಷೆ ಮಲ್ಪನ ಬಗೆಟ್ ಹೈ ಆ್ಯಂಡ್ ಕಿಟ್ಲೇನು ಜಿಲ್ಲೆ ಬೊಕ್ಕ ಕಮಿಷನರೇಟ್ಗೆ ಗಾಡಿನು ಸರ್ಕಾರ ಒದಗಾದನೆಂದು ಮಾಹಿತಿ ಕೊರಿಯರು. ಸಪ್ಲೈ ಸೈಡ್ ನೋಡಿದರೆ ಯಾರ್ಯಾರು ಪೆಡ್ಲರ್ಸ್ ಇದ್ದಾರೆ ಇವರ ವಿರುದ್ಧ ಮಾಡಿದಂಥ ಆ್ಯಕ್ಷನ್ಸಲ್ಲಿ ಈವರೆಗೆ ಒಟ್ಟು 84 ಕೇಸ್ ಮಾಡಿ 145 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಅದು ಬಿಟ್ಟು ಈ ಕನ್ಸ್ಯೂಮರ್ಸ್ ಮೇಲೆ ಕೂಡ
ಸುಮಾರು ಒಂದು 600 ಜನರ ಮೇಲೆ ಕೇಸ್ ಮಾಡಲಾಗಿದೆ. ಈಗಲೂ ಕೂಡ ನಾವು ಅರೆಸ್ಟ್ ಮಾಡಿದಂಥ ಎಲ್ಲ ಪೆಡ್ಲರ್ಸಲ್ಲಿ 100 ಜನ ಇನ್ನೂ ಜುಡಿಷಿಯಲ್ ಕಸ್ಟಡಿಯಲ್ಲೇ ಇದ್ದಾರೆ. ನೆಕ್ಸ್ಟ್ ಈ ಡಿಮ್ಯಾಂಡ್ ಸೈಡ್ ನಾವು ನೋಡ್ತಾ ಇರೋದು ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್. ಸೊ ಇವರಲ್ಲಿ ಡಿಮ್ಯಾಂಡ್ ಕಡಿಮೆ ಮಾಡಲಿಕ್ಕೆ ಒಂದು ಅವೇರ್ನೆಸ್ ಮತ್ತು ಎಲ್ಲ ಕಾಲೇಜಸ್ ಎಲ್ಲ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಸೇರಿ ಈ ವಾಲಂಟರಿ ಡ್ರಗ್ ಟೆಸ್ಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಕಳೆದ ವರ್ಷ ನಾವು ಸ್ಟಾರ್ಟ್ ಮಾಡಿದ್ದನ್ನು ಈ ವರ್ಷ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈ ವರ್ಷ ಒಟ್ಟು ಈವರೆಗೆ ಎಲ್ಲ ಕಾಲೇಜಸಲ್ಲಿ ಕೂಡ ಸುಮಾರು 1500 ಜನ ಸ್ಟೂಡೆಂಟ್ಸ್ಗೆ ಟೆಸ್ಟ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಪೊಲೀಸರು ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಸರ್ಪ್ರೈಸ್ ಆಗಿ 1000 ಜನ ಸ್ಟೂಡೆಂಟ್ಸ್ಗೆ ಟೆಸ್ಟ್ ಮಾಡಿದ್ದಾರೆ. ಒಟ್ಟು ಪೊಲೀಸರು ಟೆಸ್ಟ್ ಮಾಡಿದಾಗ ಒಂದು 50 ಸ್ಟೂಡೆಂಟ್ಸ್ ಪಾಸಿಟಿವ್ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಕಾಲೇಜಸ್ ಟೆಸ್ಟ್ ಮಾಡಿದಾಗ ಕೂಡ 8 ಜನ ಪಾಸಿಟಿವ್ ಬಂದಿದ್ದಾರೆ. ಎಲ್ಲರಿಗೆ ಕೂಡ ಕೌನ್ಸಿಲಿಂಗ್ ನೀಡಲಾಗಿ ಎಲ್ಲೆಲ್ಲಿ ರಿಹ್ಯಾಬಿಲಿಟೇಷನ್ ಬೇಕು ಇವರೆಲ್ಲರಿಗೆ ರಿಹ್ಯಾಬಿಲಿಟೇಷನ್ ಕೂಡ ನೀಡಲಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿನಲ್ಲಿನೂ ಕೂಡ ಕಳೆದ 5 ವರ್ಷಗಳಿಗಿಂತ ಸೇರಿ ನೋಡಿದ್ರೇನು ಅದಕ್ಕಿಂತ ಜಾಸ್ತಿ ಕ್ವಾಂಟಿಟಿ ಡ್ರಗ್ಸನ್ನು ರೆಕವರ್ ಮಾಡಿದ್ದೀವಿ. ಯಾರ್ಯಾರು ಮೇನ್ ಪೆಡ್ಲರ್ಸ್ ಇದ್ದಾರೋ ಅವ್ರ ಮೇಲೆ ಲಿಸ್ಟ್ ಮಾಡಿನೂ ಕ್ರಮ ತಗೊಂಡಿದ್ದೀವಿ. ಪಿಟ್ ಆ್ಯಂಡ್ DPS ಕಾಯ್ದೆಯಡಿ 3 ಜನವನ್ನು ಪ್ರಿವೆಂಟಿವ್ ಆಗಿ ಡಿಟೈನ್ ಮಾಡಿದ್ದೀವಿ. ಯಾರ್ಯಾರು ರೆಗ್ಯುಲರ್ ಪೆಡ್ಲರ್ಸ್ ಇದ್ದಾರೋ ಅವರನ್ನು ಪ್ರಿವೆಂಟಿವ್ ಡಿಟೆಕ್ಷನ್ ಮಾಡಿ ಜುಡಿಷಿಯಲ್ ಕಸ್ಟಡಿ ಕಳಿಸಿದ್ದೀವಿ. ಸೊ ಇದು ರಿಲೇಟೆಡ್ ಆಗಿ ರಾಜ್ಯ ಮಟ್ಟದಲ್ಲಿ ಸ್ಪೆಷಲ್ ಆಗಿ ಒಂದು ಕ್ಯಾಂಪೇನು ಮಾಡಬೇಕು ಎಂದು ಅವರು ನಿರ್ದೇಶನ ಕೊಟ್ಟಿದ್ದಾರೆ. ಅದು ಆಪರೇಷನ್ ರೈಸ್ ಮತ್ತೆ ಬೇಡ ಬ್ರೋ ಎಂದು ಒಂದು ಕ್ಯಾಂಪೇನ್ ಮಾಡಬೇಕು ಎಂದು ಈ ನಿಟ್ಟಿನಲ್ಲಿ ಒಂದು ಜಾಯಿಂಟ್ ಪ್ರೆಸ್ ಮೀಟ್ ಅನ್ನು ಮಾಡಲಾಗ್ತಾ ಇದೆ. ಸೊ ಈಗಲ ಮತ್ತೇನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಮಿಷನರೇಟ್ ವ್ಯಾಪ್ತಿನಲ್ಲಿ ಈ ಡ್ರಗ್ಸ್ ವಿರುದ್ಧ ಕೋಆರ್ಡಿನೇಟೆಡ್ ಎಫರ್ಟ್ಸ್ ಮುಂದುವರಿಸಬೇಕಾಗಿದೆ. ಕುಡ್ಲಾಕತ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ಸಂಕ್ರಾಂತಿದ ದಿನ ಗುರುವಾರ ಲೋಕದ ಏಳಿಗೆಗಾದ ಬೊಕ್ಕ ಬರ್ಸ ಬರಿಯರೆ ವರುಣಗ ಪ್ರಾರ್ಥನೆ ಮಲ್ತೊಂದು ಪರ್ಜನ್ಯ ಜಪ ಪಾರಾಯಣ ನಡೆತಂಡು. ಕುಡ್ಲದ ಕಲ್ಕುರ ಪ್ರತಿಷ್ಠಾನದ ನಿಲೇಟ ಅಖಿಲ ಭಾರತ ಬ್ರಾಹ್ಮಣ ಒಕ್ಕೂಟ ಬೊಕ್ಕ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಜೊತೆ ಸೇರಿಗಿಡ ಲೋಕ ಕಲ್ಯಾಣಗಾದ ಬೊಕ್ಕ ವರುಣ ದೇವತೆ ಕೃಪೆಗಾದ ಸಂಕ್ರಾಂತಿದ ದಿನ ಗುರುವಾರ ಪರ್ಜನ್ಯ ಜಪ ಪಾರಾಯಣ ನಡಪಾಯಿರು. ಕದ್ರ ದೇವಸ್ಥಾನದ 7 ಕೆದುತ ಎದುರುಡು ಕಾಂಡೆ 6 ಗಂಟೆ ಹಿಡಿದು 7 ಮುಟ್ಟ ಈ ಕಾರ್ಯಕ್ರಮ ನಡೆತಂಡ. ಡೇರೆಬೈಲ್ ವಿಠಲದಾಸ ತಂತ್ರಿಯರ್ನ ಮಾರ್ಗದರ್ಶನ ಬೊಕ್ಕ ದುಂಬಾಳ್ತೇಡು ಪುಲ್ಯಕಾಂಡೆ ಐವೇಕ್ ತುಡರು ಬೊಲ್ಪ ಪೊತ್ತಾದ ಗುರುವಂದನೆ, ಗಣಪತಿ ಪ್ರಾರ್ಥನೆ, ಸರಸ್ವತಿ ಪ್ರಾರ್ಥನೆ, ಅಥರ್ವ ಶೀರ್ಷ, ಪರ್ಜನ್ಯ ಜಪ, ರುದ್ರ ಪಾರಾಯಣ, ವಿಷ್ಣು ಸಹಸ್ರನಾಮ, ಐಕ್ಯ ಮಂತ್ರನ ಒಟ್ಟುಗೂ ಪ್ರಾರ್ಥನೆ ಮಲ್ತಿರು. ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿದ ಕುಲು, ಕಲ್ಕುರ ಪ್ರತಿಷ್ಠಾನದ ಕುಲು, ಅಖಿಲ ಭಾರತ ಬ್ರಾಹ್ಮಣ ಒಕ್ಕೂಟದ ಕುಲು ಬೊಕ್ಕ ಭಕ್ತರು ಈ ಪೊರ್ತುಡಿತ್ತರು. ಪ್ರಪ್ರಥಮ ಬಾರಿಗೆ ಬರಗಾಲದ ಒಂದು ಲಕ್ಷಣವನ್ನು ನಾವು ಕಾಣುವಂಥ ಒಂದು ಪರಿಸ್ಥಿತಿ. ಭಗವಂತ ಇವತ್ತು ಸಂಕ್ರಾಂತಿ, ಮಳೆಯಿಂದ ನೆರೆಯಿಂದ ನದಿ ತೊರೆಗಳು ಗದ್ದೆಗಳು ಉಕ್ಕಿ ಹರಿತಾ ಇರಬೇಕಾದಂಥ ಒಂದು ಸಂದರ್ಭ. ಯಾರೋ ಹಿರಿಯರು ಹೇಳ್ತಾಯಿದ್ರು ಕಟೀಲು ಪರಿಸರದಲ್ಲಿ, ಉಜದ ಕಂಡಡ್ಲ ನನ್ನಲ್ಲ ಉಜ ಶುರುವಾತಿಗಿ ಪಂಪುಡು ನೀರು ಬಿಡ್ದು ಬುಡದೆಪ್ಪುನ ಪರಿಸ್ಥಿತಿ ಬೈದಂಡು ಅಂತ ಹೇಳ್ಕೊಂಡು ಕಟೀಲಿನಲ್ಲಿ ನಮ್ಮ ದಯಾನಂದ ಕಟೀಲ್ ಅವರು ಹೇಳಿದ ಮಾತು. ಅವರ ತಾಯಿ ತುಂಬ ಅವರ ಜನ್ಮದ ನೋಡಲಿಲ್ಲ ಅಂತೆ. ನಾವೇನು ಮಾಡಬಹುದು ಎಲ್ಲ ಕಡೆಯಲ್ಲಿ ಕ್ಷೋಭೆ ಇರುವಾಗ? ನೀರಿಗೆ ತತ್ವಾರ ಬಂದರೆ ಅದರಲ್ಲೂ ಈ ಮಂಜುನಾಥನ ಕ್ಷೇತ್ರದಲ್ಲಿ ಸರ್ವ ಜನರ ಪರವಾಗಿ ಇವತ್ತು ಆ ಭಗವಂತನನ್ನು ವರ್ಣ ಪ್ರೀತ್ಯರ್ಥ, ಯಾಕಂದರೆ ಮೇಘಸ್ಫೋಟ ಆಗಿ ಅಲ್ಲ, ಮಳೆ ಇಳೆಯಾಗಿ ಇಳಿದು ಬಾಯಿ ತಾಯಿ ಇಳಿದು ಬಾ ಹರನ ಜಡೆಯಿಂದ ಹರಿಯ ತೊಡೆಯಿಂದ ಅಂತ ಕವಿ ಕಲ್ಪನೆಯಂತೆ ಈ ಭೂಮಿಗೆ ನಮಗೆ ಬೇಕಾದಂಥ ನೀರಿನ ಸಂರಕ್ಷಣೆಯನ್ನು ನೀಡಬೇಕು. ಋಷಿ ಸಂಸ್ಕೃತಿ ಕೃಷಿ ಸಂಸ್ಕೃತಿ ಅಂತ ಪೇಜಾವತಿಗಳು ಏನು ಹೇಳ್ತಾ ಇದ್ದಾರೆ. ಕೃಷಿ ಸಂಸ್ಕೃತಿ ಇದ್ದರೆ ಮಾತ್ರ ಋಷಿ ಸಂಸ್ಕೃತಿ ಇರ್ಬೋದು. ಋಷಿ ಸಂಸ್ಕೃತಿ ಇದ್ದರೆ ಮಾತ್ರ ದೇಶದಲ್ಲಿ ಕ್ಷೋಭೆ ಇಲ್ಲದೆ ಆಳಬಹುದು ಅಂತ ಹೇಳುವ ಸಂಕಲ್ಪದೊಂದಿಗೆ ಸಮಸ್ತ ವಿಪ್ರ ಬಾಂಧವರು, ಪ್ರತಿಷ್ಠಾನದ ಬಂಧುಗಳು, ಕಲ್ಕುರ ಪ್ರತಿಷ್ಠಾನದ ಬಂಧುಗಳು, ಕದ್ರಿ ದೇವಳದ ಆಡಳಿತ ಮಂಡಳಿ, ರುದ್ರ ಸಮಿತಿ, ಭಾರತೀಯ ಕಾಲೇಜು ನಂತೂರು, ರುದ್ರ ಪಾರಾಯಣ ಮಿತ್ರರು, ಶಿವಳ್ಳಿ, ಕೋಟ, ಕೋಟೇಶ್ವರ, ಸ್ಥಾನಿಕ, ಕರಾಡ, ದೇಶಸ್ಥ, ಚಿಕ್ಪವನ್, ಹೀಗೆಲ್ಲ ಬ್ರಾಹ್ಮಣ ವರ್ಗದ
ಬಂಧುಗಳು ವಿಪ್ರರು ಒಂದಷ್ಟು ಜನ ಸೇರಿಕೊಂಡು ವೇದ ಪಾರಾಯಣದೊಂದಿಗೆ ನಾವಿಲ್ಲಿ ಭಗವಂತನನ್ನು ಸ್ತುತಿಸುವ ಕೆಲಸವನ್ನು ಮಂಜುನಾಥ ದೇವರ ಈ ಕೆರೆಯ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಾಕ್ಟರ್ ಹೇಮಾವತಿ ವಿ ಹೆಗ್ಡೆ ಮಲ್ತೊಂದು ಪುನಃ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಲೆಕ್ಕಗುದ್ದೆ ತಂದು ಗುರ್ತ ಮಲ್ತಿನ ಸ್ವಿಟ್ಜರ್ಲ್ಯಾಂಡ್ದ ಡನ್ಸ್ಟರ್ ಸ್ಕೂಲ್ ಆಫ್ ಬಿಸಿನೆಸ್ ವಿಶ್ವವಿದ್ಯಾನಿಲಯ ಅರೆಗೂ ಡಾಕ್ಟರೇಟ್ ಪದವಿ ಕೊರ್ದು ಮರ್ಯಾದೆ ಸಂದಾದಂಡ. లక్షగట్లే పొంజోలిన కార్యక్రమాలకు ప్రోత్సాహ ధర్మ సేవా కార్ಯಕ್ರಮಗಳು ಗ್ರಾಮೀಣಾಭಿವೃದ್ಧಿ ಪೊಂಜೋಲಿನ ಗಟ್ಟಿಮುಟ್ಟು ಮಾನವೀಯ ಸೇವಾ ಕಾರ್ಯಗಳಿಗೆ ಕೊಡುಗೆ ಕೊಡ್ದು ಲೋಕಗೂ ಮಾದರಿಯಾಯಿನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಾಕ್ಟರ್ ಹೇಮಾವತಿ ವಿ ಹೆಗ್ಡೆರೆಗ್ ಸ್ವಿಟ್ಜರ್ಲ್ಯಾಂಡ್ದ ಡನ್ಸ್ಟರ್ ಸ್ಕೂಲ್ ಆಫ್ ಬಿಸಿನೆಸ್ ವಿಶ್ವವಿದ್ಯಾನಿಲಯ ಗುರ್ತಮಲ್ತದಂಡ ಪುದರ್ಪೋಯಿ ಉದ್ಯಮಿ ಬೊಕ್ಕ ಹೆನ್ರಿ ಹರ್ವಿನ್ ಎಜುಕೇಷನ್ ಫೌಂಡರ್ ಅಂಡ್ ಸಿಒಒ ಬೊಕ್ಕ ಡನ್ಸ್ಟರ್ ಸ್ಕೂಲ್ ಆಫ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಪ್ರತಿನಿಧಿ ಅವಿನಾಶ್ ಗುಪ್ತಾ ಮರ್ಯಾದೆ ಡಾಕ್ಟರೇಟ್ ಪದವಿ ಘೋಷಣೆ ಮಲ್ತದ ಹೇಮಾವತಿ ಹೆಗ್ಡೆರೆಗ್ ಪದವಿ ಕೋರ್ದು ಮರ್ಯಾದೆ ಮಲ್ತಿರೋ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಪ್ರೇರಣಾ ಶಿಬಿರ ಧರ್ಮಸ್ಥಳ ಅಮೃತ ವರ್ಷಿಣಿ ಸಭಾಭವನಡು ನಡತಿನ ಪೊರ್ತುಡು ಈ ಮರ್ಯಾದೆ ಡಾಕ್ಟರೇಟ್ ಪದವಿ ಕೊರ್ದಿತ್ತದ ರಾಜ್ಯಸಭಾ ಸದಸ್ಯರು ಬೊಕ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆರು ಯೋಜನೆದ ಅಧಿಕಾರಿಗಳು ಟ್ರಸ್ಟಿಲು ಕಾರ್ಯಕ್ರಮಟ್ಟಿತ್ತರು. Dunster Business School of Switzerland recognizes Dr. Hemawati Hegde. Appreciation. ಕುಡ್ಲದ ಕುಡುಪುಕಟ್ಟೆ ಇಸ್ಕಾನ್ ಸಂಸ್ಥೆದ ಜಗನ್ನಾಥ ಮಂದಿರದ ನಿಲೆಟ್ ಇಸ್ಕಾನ್ 50ನೇ ವರ್ಷಾಚರಣೆ ಲೆಕ್ಕೊಡು ಗುರುವಾರ ಕುಡ್ಲಡ್ ಶ್ರೀ ಜಗನ್ನಾಥ ರಥಯಾತ್ರೆ ನಡಪಾಯಿರು. ಅಂತಾರಾಷ್ಟ್ರೀಯ ಶ್ರೀಕೃಷ್ಣ ಪ್ರಜ್ಞಾ ಸಂಸ್ಥೆ ಇಸ್ಕಾನ್ ಕುಡುಪುಕಟ್ಟೆ ಕುಡ್ಲದ ಶ್ರೀ ಜಗನ್ನಾಥ ಮಂದಿರದ ನಿಲೆಟ್ಟು ಮಂದಿರದ ವ್ಯವಸ್ಥಾಪನಾ ಸಮಿತಿ ಗುರುವಾರ ಸಂಕ್ರಾಂತಿದ ದಿನ ಕುಡ್ಲಡ್ ಶ್ರೀ ಜಗನ್ನಾಥ ರಥಯಾತ್ರೆ ಅಟ್ಟಣೆ ಮಲ್ತದಿತ್ತಂಡು. ಇಸ್ಕಾನ್ ಸಂಸ್ಥೆದ 50ನೇ ವರ್ಷಾಚರಣೆ ಲೆಕ್ಕೊಡು ಅಟ್ಟಣೆ ಮಲ್ತಿನ ರಥಯಾತ್ರೆ ಉದಿಪನ ಕಾರ್ಯಕ್ರಮ ಲೇಡಿ ಹಿಲ್ದ ಬ್ರಹ್ಮಶ್ರೀ ನಾರಾಯಣಗುರು ಸರ್ಕಲ್ ದರ್ಪದಿದ್ದಿತ್ತೇರು. ಜಗನ್ನಾಥ ಬಲರಾಮ ಬೊಕ ಸುಭದ್ರೆನ ಮೂರ್ತಿಲು ರಥೊಟ್ಟು ಸಿಂಗಾರ ಆದಿತ್ತದ ಭಜನೆ ಸಂಕೀರ್ತನದ ಒಟ್ಟುಗು ರಥೋತ ಎದುರು ಶಾಸಕರು ಡಿ ವೇದವ್ಯಾಸ್ ಕಾಮತ್ ಬೊಕ್ಕ ಇಸ್ಕಾನ್ ಜಗನ್ನಾಥ ಮಂದಿರದ ವ್ಯವಸ್ಥಾಪನಾ ಸಮಿತಿ ದಕುಲು ತಾರೈದರ್ತೆರು. ಪ್ರೇಮ ಭಕ್ತದಾಸ ಉದ್ಭವ ಪ್ರಾಣಕೃಷ್ಣದಾಸ ದೇವಧರ್ಮ ಪ್ರಭು ಸೇರ್ನಂಚ ಸಮಿತಿದ ಪದಾಧಿಕಾರಿಗಳು ಈ ಪೊರ್ತೊಡಿತ್ತೇರು. ಶಾಸಕರು ವೇದವ್ಯಾಸ್ ಕಾಮತ್ ಪಾತೆರ್ದು ಪುರಿ ಜಗನ್ನಾಥ ದೇವಸ್ಥಾನಡು ನಡತೊಂದು ಪುನಃ ಮಹತ್ವದ ಕಾರ್ಯಕ್ರಮದ ದಿನ ಕುಡ್ಲಡ್ ಗಡ್ದದ ರಥಯಾತ್ರೆ ನಡತೊಂದುಂಡು. ಸನಾತನ ಹಿಂದೂ ಧರ್ಮ ಪಿರಾಕುದವು ಆದಿತ್ತದ ನನ್ನ ಸಾರಗಟ್ಲೆ ವರ್ಷ ಒರಿಯಡುಂದಾಂಡ ಮಾತಿರ್ನಲ ಕೊಡುಗೆ ಅಗತ್ಯ ಅಂತ ಪಂಡೇರು. ಒರಿಸ್ಸಾದ ಪುರಿ ಜಗನ್ನಾಥ ರಥಯಾತ್ರೆದ ಮಾದಿರಿಡು ಅಟ್ಟಣೆ ಮಲ್ತದ ನಾರಾಯಣಗುರು ಸರ್ಕಲ್ ಹಿಡಿದು ಪಿದ್ದಂಡ ಜಗನ್ನಾಥ ರಥಯಾತ್ರೆಗೂ ಶಾಸಕರು ವೇದವ್ಯಾಸ್ ಕಾಮತ್ ಬಾವುಟ ಬೀಜಿದು ಚಾಲನೆ ಕೋರ್ನೆಡ್ದು ಬೊಕ್ಕ ಲಾಲ್ ಬಾಗ್ ಮಹಾತ್ಮ ಗಾಂಧಿ ಮಾರ್ಗ, PVS ಸರ್ಕಲ್, ಕೊಡಿಯಲ್ಬಾಯ್, ಕಾರ್ನಾಡ್ ಸದಾಶಿವರಾವ್ ಮಾರ್ಗ, ಹಂಪನ್ಕಟ್ಟೆ ಕ್ಲಾಕ್ ಟವರ್ ಆದ ಕುದ್ಮಲ್ ರಂಗರಾವ್ ಪುರಭವನಕ್ಕೂ ರಥಯಾತ್ರೆ ಬತ್ತು ಸೇರಿಂಡು. ಪುರಭವನಡು ಭಜನಾ ಸಂಕೀರ್ತನೆ ಪ್ರವಚನ 2,000 ಹೆಚ್ಚ ಕುಟುಂಬಗಳಿಗೆ ಭೋಗ ಸಮರ್ಪಣೆ, ಯುವ ಸಬಲೀಕರಣ,
ವ್ಯಕ್ತಿತ್ವ ವಿಕಾಸ ಕಾರ್ಯಕ್ರಮ ಮಹಾಪೂಜೆ ನಡಪಾದ ಭಕ್ತರಿಗೆ ಪ್ರಸಾದ ಪಟ್ಟಿಗೆರು ನೊಪ್ಪು ಪ್ರಸಾದದ ಅಟ್ಟಣೆ ಆದಿತ್ತಂಡು ರಥಯಾತ್ರೆ ಮೆರವಣಿಗೆ ಹಿಡಿದು ಬತ್ತಿನ ಪುರವನದ ಕಾರ್ಯಕ್ರಮ ಮುಟ್ಟ ಊರು ಪರ ಊರ ಭಕ್ತರು ಪಾಲ್ದಿತ್ತೊಂದು ಕಾರ್ಯಕ್ರಮನೂ ಪೊರ್ಲು ಮಲ್ತು ಕೊರಿಯರು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ವೃತ್ತದಿಂದ ಪ್ರಾರಂಭ ಆಗುವಂಥ ಈ ಒಂದು ಯಾತ್ರೆ ವಿಶೇಷವಾದಂಥ ಪೂಜೆಯೊಂದಿಗೆ ಎಲ್ಲ ಭಕ್ತಾಭಿಮಾನಿಗಳು ಸೇರಿ ಈ ರಥದ ರಥವನ್ನು ಎಳೆಯುವ ಮುಖಾಂತರ ಹೆಚ್ಚಿನ ಪುಣ್ಯವನ್ನು ಹೆಚ್ಚಿನ ಕೃಪಾ ಕಟಾಕ್ಷವನ್ನು ಪಾತ್ರರಾಗಬೇಕು ಅಂತ ಹೇಳೋದ ವ್ಯಕ್ತಿಯಲ್ಲಿ ಸೇರಿದಂಥ ಭಗವತ್ ಭಕ್ತರಿಗೆ ಇದೊಂದು ವಿಶೇಷವಾದಂಥ ಸುವರ್ಣ ಅವಕಾಶಗಳು. ನಾವು ನಮ್ಮ ವಿಶೇಷವಾದಂಥ ಭಕ್ತಿಯನ್ನು ಕೃಷ್ಣ ಬಲರಾಮರಿಗೆ ದೇವರಿಗೆ ಅರ್ಪಿಸಿದಾಗ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿ ಆಗುವಂಥದ್ದನ್ನು ನಮ್ಮ ಹಿರಿಯರಿಂದ ಹಿಡಿದು ಇವತ್ತಿನ ತನಕ ನಾವೆಲ್ಲರೂ ಅನುಭವದಲ್ಲಿದ್ದೇವೆ. ನಮ್ಮ ಉದ್ದೇಶ ಜಿಲ್ಲಾ ಬೊಕ್ಕ ಬ್ಲಾಕ್ ಮಟ್ಟ ಮಾತ್ರ ಪಂಚಾಯತ್ ಬೊಕ್ಕ ವಾರ್ಡ್ ಮಟ್ಟೊಡ್ಲ ಕೆಲಸ ಮಲ್ಪಡುಂದು ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರು ಹರೀಶ್ ಕುಮಾರ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪಂತಿರು ಕುಡ್ಲದ ಕಾಂಗ್ರೆಸ್ ಭವನುಡು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಸಭೆಟ್ 6 ಗುರ್ಕಾರ್ಮೆ ವಹಿಸ್ತಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಸಭೆ ಕುಡ್ಲದ ಕಾಂಗ್ರೆಸ್ ಭವನುಡು ಪಕ್ಷದ ಜಿಲ್ಲಾ ಗುರ್ಕಾರ್ಯರು ಹರೀಶ್ ಕುಮಾರ್ ಗುರ್ಕಾರ್ಮೆಡ ನಡೆತಂಡು. ಹರೀಶ್ ಕುಮಾರ್ ಪಾತಿರ್ದು ಪ್ರಚಾರ ಸಮಿತಿ ಪನ್ಪುನವು ಬಜಿ ಓಟದ ಪೊರ್ತುಡು ಮಾತ್ರ ಒಪ್ಪುನ ಸಮಿತಿ ಅತ್ತು ಅವು ಬುಡಂದ ಕೆಲಸ ಮಲ್ತೊಂದಿಪ್ಪುಡು ಐಕ್ ಸಂಘಟನೆದ ರೀತಿಡು ಕೆಲಸ ಮಲ್ತೊಂದುಲ್ಲ. ನಮ್ಮ ಉದ್ದೇಶ ಜಿಲ್ಲಾ ಬೊಕ್ಕ ಬ್ಲಾಕ್ ಮಟ್ಟ ಮಾತ್ರ ಅತ್ತು ಪಂಚಾಯತ್ ಬೊಕ್ಕ ವಾರ್ಡ್ ಮಟ್ಟೊಡ್ಲ ಕೆಲಸ ಮಲ್ಪೊಡುಂದು ಪಕ್ಷದ ಕಾರ್ಯಕರ್ತರಿಗೆ ಪಂಡೇರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿ ಗುರ್ಕಾರ್ಯರು ವಿನಯ್ ಕುಮಾರ್ ಸೊರಕೆ ಪಾತಿರ್ದು ನಮ್ಮಡ 62,000 ಬೂತುಲುಂಡು ಒಂದೇನು ಎಡ್ಡೆ ಕಾರ್ಯುಡುಪು ನಂಚ ಮಲ್ಪೊಡು ಸಾಮಾಜಿಕ ಜಾಲತಾಣ ನನಲತ್ ಗಟ್ಟಿ ಮಲ್ತೊಂದು ನಮ್ಮ ವಿಚಾರಧಾರೆ ಬೊಕ್ಕ ಯೋಜನೆಯನ್ನು ಜನಕ್ಲಿಗೆ ಮುಟ್ಟಾವನ ಕೆಲಸ ಮಲ್ಪೊಡುಂದು ಪಂಡೇರು. ದುಮ್ಮದ ಶಾಸಕರು JR ಲೋಬೋ ಪಾತಿರ್ದು ಪ್ರಚಾರ ಸಮಿತಿ ಸರಾಗವಾದ ಎಡ್ಡೆ ಕಾರ್ಯುಡಿತನ್ನ ಮಾತ್ರ ಪಕ್ಷ ಗಟ್ಟಿ ಆಪುಂಡು ಪ್ರಚಾರ ಪರಿಣಾಮಕಾರಿ ಆಯ್ನಾತ್ ಪಕ್ಷ ನನದ ದಿನೊಕ್ಲೆಡ್ ಜನಸೇವೆ ಮಲ್ಪರೆ ಸಾಧ್ಯ ಆಪುಣಂದು ಪಂಡೇರು. ಅಯೋಧ್ಯೆ ಶ್ರೀರಾಮ ಮಂದಿರ ಟ್ರಸ್ಟ್ದ ಅವ್ಯವಹಾರಲಿನ ಬಗೆಟ್ ಕೆಪಿಸಿಸಿ ಪ್ರಚಾರ ಸಮಿತಿದ ಮುಖ್ಯ ಸಂಯೋಜಕರು ಸುಧೀರ್ ಕುಮಾರ್ ಮರೂಲ್ಯ ಪಾತಿರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಗುರುಕಾರ್ಯರು ಡೆನ್ನಿಸ್ ಡಿಸಿಲ್ವಾ ದುಂಬುದ ಮೇಯರ್ ಲೈನ ಶಶಿಧರ್ ಹೆಗ್ಡೆ ಭಾಸ್ಕರ್ ಮೊಯ್ಲಿ ದುಂಬುದ ಪಾಲಿಕೆ ಸದಸ್ಯರ ಅಪ್ಪಿ ಇಂಚ ಪಕ್ಷದ ನಾಯಕಿಯರು ಸಭೆಟಿದ್ದರು. ಪಂಚಾಯತ್ ಮಟ್ಟ ವಾರ್ಡ್ ಮಟ್ಟ ಕೂಡ ನಾವು ಇವತ್ತು ಹೋಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಮ್ಮಲ್ಲಿ ಸಾಧಾರಣ 69,000 ಬೂತ್ಗಳಿದೆ. ಇವತ್ತು 62,000 ಬೂತ್ಗಳಿದೆ ಕರ್ನಾಟಕ ರಾಜ್ಯದಲ್ಲಿ. ಒಂದೊಂದು ಬೂತ್ಗಳಲ್ಲಿ 2 ನೇಮಕಾತಿ ಮಾಡಿದರೆ ಇವತ್ತು ಸಾಧಾರಣ 1 ಲಕ್ಷಕ್ಕಿಂತ ಮಿಕ್ಕಿ 1,20,000ಕ್ಕಿಂತ ಮಿಕ್ಕಿ ಸಂಘಟನೆ ನಮ್ದು ಆಗ್ತದೆ. ನಾವು ಇವಾಗಲೇ ಜಿಲ್ಲಾ ಕಾಂಗ್ರೆಸ್ ಮಟ್ಟ ಮತ್ತು ಬ್ಲಾಕ್ ಕಾಂಗ್ರೆಸ್ನಿಂದ ಸಾಧಾರಣ ಕರ್ನಾಟಕ ರಾಜ್ಯದಲ್ಲಿ 10,000ಕ್ಕಿಂತ ಮಿಕ್ಕಿ ಜನರ ಪದಾಧಿಕಾರಿಗಳ ಒಂದು ಸಂಘಟನೆಯನ್ನು ನಾವು ಬೆಳೆಸಿದ್ದೇವೆ. ಅದರ ಜೊತೆಯಲ್ಲಿ ನಮ್ಮ ಉದ್ದೇಶ 1 ಲಕ್ಷಕ್ಕಿಂತ ಮಿಕ್ಕಿ ಪ್ರಚಾರ ಸಮಿತಿಗೆ ಕಾರ್ಯಕರ್ತರನ್ನು ಜೋಡಣೆ ಮಾಡಿಕೊಳ್ಬೇಕು. ನಮ್ಮ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಚಾರ ಸಮಿತಿ ನೇಮಕಗಳು ಆದ ನಂತರ ಬಹಳ ಪರಿಣಾಮಕಾರಿ ಕೆಲಸ ನಿರ್ವಹಿಸುವಂಥ ಪ್ರಚಾರ ಸಮಿತಿ ಈಗ ಅಂತ ಹೇಳಿದರೆ ತಪ್ಪಾಗಲ್ಲ. ಅದಕ್ಕೆ ನನ್ನ ಎಲ್ಲ ಅಭಿನಂದನೆಗಳು ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವಿನಯ್ ಕುಮಾರ್ ಸೊರಕೆರೆ ಅವರಿಗೆ ಸಲ್ಲುತ್ತದೆ. ಈ ಮಾತನ್ನು ನಾನು ಯಾಕೆ ಹೇಳ್ತೇನೆ ಅಂದರೆ ಅವರು ನಮಗೆ ಆತ್ಮೀಯರಾಗಿದ್ದಾರೆ ಎಂಬ ಕಾರಣಕ್ಕೆ ಅಲ್ಲ, ಅವರ ಈ ಕಾರ್ಯವೈಖರಿಯನ್ನು ಬಹಳ ಹತ್ತಿರದಿಂದ ನಾನು ಕಂಡಿದ್ದೇನೆ. ರಾಮ ಮಂದಿರದ ಲೂಟಿ ಕೆಳಗೆ ಒಬ್ಬರು ಪತ್ರಕರ್ತರು ಕೇಳಿದ್ರು, ಇದು ರಾಮ ಮಂದಿರದ ಹಣ ಕಳ್ಳತನ. ನಾನು ಹೇಳಿದ್ದು ಇದು ಕಳ್ಳತನ ಅಲ್ಲ, ಕಳ್ಳತನ, ಮೋಸ, ವಂಚನೆ, ದ್ರೋಹ ಮತ್ತು ದರೋಡೆ. ಕರೆಕ್ಟ್ ಅಲ್ಲ? ಇದನ್ನು ನೀವು ಮಾತಾಡಬೇಕು. ನಾವು ಸುಮಾರು ಸತಿ ಮಾತಾಡುವಾಗ ಕಾಂಗ್ರೆಸ್ಸಿಗರ ಮೇಲೆ BJಪಿಯವರು ಇರುವುದು ವಾಯು ಒಂದೇ ಬಂಡವಾಳ. ಅವರು ಮುಂಚೆನೇ ಕೇವೇಟ್ ಹಾಕಿಬಿಟ್ರು ಮೊನ್ನೆ, ಸಿ.ಟಿ. ರವಿ, ಪ್ರಹ್ಲಾದ್ ಜೋಶಿ ಅವರೆಲ್ಲ, ನೀವು ಹಣ ಕೊಡದಿದ್ದವರು ಮಾತಾಡಬಾರ್ದು ಅಂತ.
ನನಗೆ ಈಗ ಡೌಟು, ಪ್ರಹ್ಲಾದ್ ಜೋಶಿ ಮತ್ತು ಸಿ ಟಿ ರವಿ ಅವರು ಸದಾಶಿವಣ್ಣ ದುಡ್ಡು ಕೊಟ್ಟಿದ್ದಾರೆ ಇಲ್ಲ ನೋಡ್ಬೇಕು ನಾವು. ಟೀಮ್ ಅಂಬುರೂಹ ಮಾಲೆಮಾರದ ಅಂಬುರೂಹ ಯಕ್ಷಕಲಾ ಕೇಂದ್ರ ಮಾಲೆಮಾರ್ ಕುಡ್ಲದ ಎನ್ಮನೆ ವರ್ಷದ ಅಷ್ಟಮ ಸಂಭ್ರಮ ಕಾರ್ಯಕ್ರಮ ಜುಲೈ 14 ಮುಲ್ಲಕಾಡು ಕೋಟೆದ ಬಬ್ಬುಸ್ವಾಮಿ ದೈವಸ್ಥಾನಡು ನಡಪೆರ ಉಂಟೊಂದು ಕಲಾಸಾರಥಿ ಕುಮಾರ್ ಮಾಲೆಮಾರ್ ಪಂತಿರು. ಕಲಾಸಾರಥಿ ಕುಮಾರ್ ಮಾಲೆಮಾರ್ ಕುಡ್ಲಡು ಸುದ್ದಿಗುಟ್ಟೋಡು ಪಾತೆರ್ದು ಟೀಮ್ ಅಂಬುರೂಹ ಮಾಲೆಮಾರ್ದ ಅಂಬುರೂಹ ಯಕ್ಷ ಕಲಾ ಕೇಂದ್ರ ಮಾಲೆಮಾರ್ ಕುಡ್ಲದ ಎನ್ಮನೆ ವರ್ಷದ ಅಷ್ಟಮ ಸಂಭ್ರಮ ಕಾರ್ಯಕ್ರಮ ಜುಲೈ 14 ಆಯ್ತಾರ ಮುಲ್ಲಕಾಡು ಕೋಟೆದ ಬಬ್ಬುಸ್ವಾಮಿ ದೈವಸ್ಥಾನಡು ನಡಪೆರ ಉಂಡು. ಆನಿಕಾಂಡೆ ಎನ್ಮರೆಕ ಅಂಬುರೂಹ ನಲಿಕೆ ಭಜನಾ ಕೂಟದ ಜೋಕ್ಲಿಡ್ದು ನಲಿಕೆ ಭಜನೆ ನಡಪೆರ ಉಂಡು. 9 ಗಂಟೆಗೆ ಜನಸೇವಾ ಕೇಂದ್ರ ಕಾವೂರು ಜೊತೆ ಸೇರಿಗಡು ಧರ್ಮದ ಸೇವಾ ಕಾರ್ಯಕ್ರಮ ನಡಪುಂಡು. ಮಧ್ಯಾಹ್ನ 3 ಗಂಟೆ ಹಿಡ್ದು ಸಂಜೀವ ಕಜಪದವು ನಿರ್ದೇಶನಡು ಪೊಡಿ ಜೋಕ್ಲಿಡ್ದು ಶ್ರೀಕೃಷ್ಣ ಲೀಲೆ ಯಕ್ಷಗಾನ ನಡಪೆರ ಉಂಡೊಂದು ಪಂಡೇರು. ಬಯ್ಯ 4 ಗಂಟೆಗೆ ಸಭಾ ಕಾರ್ಯಕ್ರಮ ಅಟ್ಟಣೆ ಆದಿತ್ತದು. ಸಾಧಕರಿಗೆ ಅಂಬುರೂಹ ಪ್ರಶಸ್ತಿ ಬೊಕ್ಕ ಅಂಬುರೂಹ ಪ್ರತಿಭಾ ಪುರಸ್ಕಾರ ಕೊರ್ಪುಂಡು. ಪಣ ಉಡುಪಿರವರಿ ದಿನ ಹೆಣ್ಮ ಕುಟುಂಬಲಿಗೆ 1 ತಿಂಗೊಲ್ದ ದಿನನಿತ್ಯದ ಸೊತ್ತುಲಿನ ಪಟ್ಟರೆ ಉಂಡು. ಬಯ್ಯ 6 ಗಂಟೆಗೆ ಸಂಜೀವ ಕಜಪದವು ನಿರ್ದೇಶನಡು ದೇವಿ ಶ್ರೀದೇವಿ ಯಕ್ಷಗಾನ ಪ್ರದರ್ಶನ ನಡಪೆರ ಉಂಡೊಂದು ಕುಮಾರ್ ಮಾಲೆಮಾರ್ ಮಾಹಿತಿ ಕೊರಿಯರು. ಯಶೋಧ ಭಾರತಿ ಹರಿಣಾಕ್ಷಿ ಇಂಚ ಅಂಬುರೂಹ ಯಕ್ಷಕಲಾ ಕೇಂದ್ರದ ಸದಸ್ಯರು ಸುದ್ದಿ ಕೊಟ್ಟೊಡಿದ್ದರು. ನಾವು ಒಂದೇನೆಂದ್ರೆ ಅಂಬುರುವ ತಂಡದಿಂದ ಇವತ್ತು ಮಕ್ಕಳು ಕೂಡ ವೇದಿಕೆಯಲ್ಲಿ ಬೇರೆ ಬೇರೆ ರೀತಿಯ ವೇಷದಲ್ಲಿ ಕಾಣಬೇಕು. ಅದಕ್ಕೋಸ್ಕರ ನಾವು ಚಿಕ್ಕ ಮಕ್ಕಳು ಕೂಡ ಅಲ್ಲಿ ಒಂದು ಬೇರೆ ಬೇರೆ ವೇಷಗಳನ್ನು ನಾವು ಅವರಿಗೆ ಯೋಜನೆ ಮಾಡಿ 1.5 ಗಂಟೆಯ ಚಿಕ್ಕ ಮಕ್ಕಳ ಪ್ರಸಂಗ ಕೂಡ ಕೃಷ್ಣ ಲೀಲೆ ಅನ್ನುವಂತ ಪ್ರಸಂಗ ಕೂಡ ಅಲ್ಲಿ ಆಯೋಜನೆ ಮಾಡಿದೆ. ಅದೇ ರೀತಿ ಅದರ ನಂತರ ಸಭಾ ಕಾರ್ಯಕ್ರಮದ ನಂತರ ಅಲ್ಲಿ 9 ಗಂಟೆ 6ರಿಂದ 9:30 10 ಗಂಟೆ ತನಕ ಶಾಂಭವಿ ವಿಜಯ ಅಂದ್ರೆ ದೇವಿಯ ಶ್ರೀ ದೇವಿ ಮಹಾತ್ಮೆಯ ಒಂದು ಪಾತ್ರ 3ನೇ ಪಾತ್ರ ಶಾಂಭವಿ ವಿಜಯ, ಅದನ್ನು ಕೂಡ ಅಲ್ಲಿ ಒಂದು ಯೋಜನೆಯನ್ನು ಮಾಡಿದ್ದೇವೆ. ಕಟ್ಕೊಂಡು ಯಕ್ಷಗಾನ ಮಾತ್ರ ಮಾಡುದಲ್ಲ, ನಾವು ಕುಣಿತ ಭಜನೆ ಅಥವಾ ಬೇರೆ ಬೇರೆ ಸಮಾಜ ಯಾವುದೇ ಅಂದ್ರೂ ಕಾರ್ಯಕ್ರಮ, ಇವತ್ತು ಒಂದು ರಸ್ತೆ ಬದಿಯಲ್ಲಿ ಏನಾದ್ರೂ ಒಂದು ಕಾರ್ಯಕ್ರಮ ಇದ್ರೂ ಕೂಡ ಈ ಒಂದು ಅಂಬುರುವ ತಂಡ ಅದಕ್ಕೂ ಸಿದ್ಧ ಆಗಿದ್ದೇವೆ, ಮಾಡ್ತಾ ಇದ್ದೇವೆ ಕೆಲಸ. ಹಲವು ಕಡೆ ಕೆಲಸಗಳನ್ನು ನಾವು ಮಾಡಿದ್ದೇವೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ನಿಲೆಟು ಆಟಿಡೊಂಜಿ ಕಬಿಕೂಟ ಬೊಕ್ಕ ವಲ್ಲಿ ಬೋಳ ಬರೆತಿನ ತುಳುವಪ್ಪೆಗು ಬುಲೆ ಕಾಣಿಕೆ ತಮ್ಮ ಲಕ್ಷ್ಮಣ ಬರೆತಿನ ತೆಲಿಕೆದ ರಾಜೆ ಆರ್ಕೆ ಉಳ್ಳಾಲ ಪನ್ಪುನ ಬೂಕು ಬಿಡುಗಡೆ ಕಾರ್ಯಕ್ರಮ ಆಟಿ ತಿಂಗೊಲ್ದ ರಡ್ಡು ಪೋಪುನಾನಿ ಶನಿವಾರ ಮಧ್ಯಾಹ್ನ 2:45 ಉರುವಸ್ಟೋರ್ದ ತುಳು ಭವನಡು ನಡಪುಂಡು. ದಿವಾ ಕೊಕ್ಕಡ ಗುರ್ಕರ್ ಮೇಡು ಅಕ್ಷತಾ ರಾಜ್ ಪಿರ್ಲಾ ಕೂಟ ಉದೀಪನ ಮಲ್ಪೆರಂದು ಅಕಾಡೆಮಿದ ಪ್ರಕಟಣೆ ತೆರಿಪಾದಿರು. ಮಹತ್ವಬಾರ ಶ್ರೀ ಮಂಗಳದೇವಿ ದೇವಸ್ಥಾನದ ಅಂಗಣುಡು ಶ್ರೀ ಮಂಗಳಾಪುರದ ಮಂಗಳಾಂಬೆ ಶ್ರೀದೇವಿನ ಭಕ್ತಿ ಪ್ರಧಾನ ಪೌರಾಣಿಕ ನೃತ್ಯ ನಾಟಕ ಪಾಂಚಜನ್ಯ ಪ್ರತಿಷ್ಠಾನ ಕುಡ್ಲ ಅರ್ಪಣೆ ಮಲ್ಪುಂಡು. ಜುಲೈ 17 ಬಯ್ಯ ಆಜರಿಗೆ ನಡಪುನ ಈ ನಾಟಕದ ರಚನೆ ನಿರ್ದೇಶನ ಶ್ರೀ ಭುವನ್ ಶೆಟ್ಟಿ ಬೋಳಾರ ಮಲ್ದಿರು. ಮಾತಿರ್ಲ ಬತ್ತದ ನೃತ್ಯ ನಾಟಕ ತೂದು ಕಲಾವಿದರಿಗೂ ಉಮೇದು ಕೊರಡು ಪಣದು ಸಂಘಟಕರು ಭಿನ್ನಾಯ್ತೊಂದಿರು. ಇಡೆಗು ಇನ್ನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನಾನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೇದು.